ತುಳುನಾಡಿನಲ್ಲಿ ಆಟಿ ತಿಂಗಳು ಹೇಗೆ ವಿಶೇಷವೋ ಅದೇ ರೀತಿ ಆಟಿ ಅಮಾವಾಸ್ಯೆಗೆ ಕೂಡ ಅದರದೇ ಆದ ಮಹತ್ವವಿದೆ. ನಮ್ಮ ಹಿರಿಯರು ಆಟಿ ತಿಂಗಳಿನಲ್ಲಿ ಹಾಲೆ ಮರದ ಕಷಾಯ ಕುಡಿದು ವರ್ಷವಿಡೀ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಬಂದಿದ್ರು. ಅದ್ಹಾಗೆ ಏನಿದು ಹಾಲೆ ಮರದ ಕಷಾಯದ ವಿಶೇಷ ಅಂತೀರಾ? ಬನ್ನಿ ಈ ಸ್ಟೋರಿ ನೋಡಿ. ಆಷಾಢ ಮಾಸದಲ್ಲಿ ಭಾರೀ ಮಳೆಯಾಗುತ್ತದೆ. ಈ ಸಂದರ್ಭದಲ್ಲಿ ರೋಗ ರುಜಿನಗಳು ಬರುವುದು ಹೆಚ್ಚು. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯೂ ಕುಂದುತ್ತದೆ. ಈ ಸಂದರ್ಭದಲ್ಲಿ ಕೃಷಿ ಕಾರ್ಯಗಳೂ ಕಡಿಮೆ. ಇದೆಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡ ಹಿರಿಯರು ಹಾಲೆ ಮರದ ತೊಗಟೆಯು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಹಾಗೂ ಎಲ್ಲಾ ರೋಗ ರುಜಿನಗಳಿಗೆ ಇದು ರಾಮಬಾಣ. ಇದನ್ನು ಒಮ್ಮೆ ಸೇವಿಸಿದರೆ ಸಾಧಾರಣವಾಗಿ 1 ವರ್ಷದವರೆಗಿನ ಭಯಂಕರವಾದ ಕಾಯಿಲೆಗಳಿಂದ ರಕ್ಷಿಸಿಕೊಳ್ಳಬಹುದು. ನಸುಕಿನ ಜಾವ ಮನೆಯ ಹಿರಿಯರು ಪೂರ್ಣ ಬೆತ್ತಲಾಗಿ ಹೋಗಿ ಹಾಲೆ ಮರದ ತೊಗಟೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲ್ಲಿನಿಂದ ಕಿತ್ತಿ ತರುತ್ತಾರೆ. ಸೂರ್ಯನ ಬೆಳಕು ಬಿದ್ದ ಬಳಿಕ ತೆಗೆದರೆ ರಸವು ಕಡಿಮೆಯಾಗುತ್ತದೆ ಎನ್ನುತ್ತಾರೆ. ತೊಗಟೆಯನ್ನ ತೆಗೆದ ಬಳಿಕ ಅದನ್ನು ತೊಳೆದು ಕಲ್ಲಿನಿಂದ ಚೆನ್ನಾಗಿ ಗುದ್ದಿ ರಸ ತೆಗೆದು ಕುಡಿಯಬೇಕು. ಕಷಾಯ ಕುಡಿದ ಬಳಿಕ ಮೆಂತೆ ಗಂಜಿ ಕೂಡ ಮಾಡಿ ಕುಡಿಯುತ್ತಾರೆ. ಹೀಗೆ ಕುಡಿದರೆ ಕೆಮ್ಮು, ಕಫ, ಮಲೇರಿಯಾದಂತಹ ಜ್ವರ, ಹುಳಬಾಧೆ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಜೀರ್ಣಾಂಗ ವ್ಯೂಹದ ಶುದ್ಧಿ, ಆಹಾರದ ಪಚನ ಕ್ರಿಯೆಗೆ ಉತ್ತಮ ಎನ್ನುತ್ತಾರೆ ನಮ್ಮ ಹಿರಿಯರು. ಆದರೆ ಆಧುನಿಕ ಯುಗದಲ್ಲಿ ಇದೆಲ್ಲವೂ ಕಣ್ಮರೆಯಾಗುತ್ತಿದೆ. ಹಾಲೆ ಮರದ ಕಷಾಯ ರೋಗ ನಿರೋಧಕ ಶಕ್ತಿ ಹೊಂದಿದೆ. ಹೀಗಾಗಿ ಎಲ್ಲರೂ ಆಟಿ ಕಷಾಯ ಕುಡಿದು ಆರೋಗ್ಯ ಕಾಪಾಡಿಕೊಳ್ಳಿ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24/7 ಮಂಗಳೂರು.